ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನು ಅನ್ಸಾರಿ ನೋಡಿ ಸುದ್ದಿ ಉಳ್ಳಾರಿಪ್ಪು ಕೈರಂಗಳತೆ ಆಲ್ಮಾರು ಕಿಟ್ಟಿತ್ತು ಒರ್ತಿಂಗಲ್ ಪೈಂಗಲೆ ಕಿದ್ಮತ್ ಎತ್ಕಿರೆ ನಸೀಬ್ ಕೇಸಿ ನಗರ ತೆಲೂರು ರಾಸಿ ರಾಸಿ ಕಾಟ ಆಲ್ಮಾರ್ಗ್ ಪೇಟಿಪಾಡಿ ಅಂಟುಂಡು ಸೀಕ್ ಸಂಕಟ 300 ಗ್ರಾಮತ್ತೆ 3ನೇ ವಾರ್ಡ್ ಆಲ್ಮಾರ್ಗ್ ಕಾಂಕ್ರೀಟ್ ಮಾರ್ಗತ್ತೆ ಕೊಸಿ ತೊಕ್ಕೊಟ್ರೆ ಭಟ್ನಗರದಲ್ಲಿ ಎಂಚಿ ನಿಂಡಿತು ಜಂಡಾ ಮತ್ತೆ ಸಹಕಾರಿ ಬ್ಯಾಂಕ್ ಪಡಚೌಂಡೆ ಪೇಡಿಲು ಭಾರತ ಸಲಾಮತ್ ಇದು ಡಾಕ್ಟರ್ ಮೋಹನ್ ಆಲ್ವರೆ ಪಲಕ ಹರೇಕಳತೆ ಬೂಕ್ರೆಗೂಡ್ ಗ್ರಾಮ ಚೌಡಿಲು ಮಿಂಜಿಪಾಟ್ರೆ ಕೋಸೀಸ್ ದೇರ್ಲಕಟ್ಟೆ ಕುತ್ತಾರೆ ರಿಕ್ಷಾ ಬಿಡ್ರೆ ಹಿರಿಯ ಆಲ್ಮಾರ್ಗ್ ಆಧಾರತ್ತೆ ಚಮ್ಮನ ಇಪ್ಪತ್ತಿಗೆ ಕೊರೆ ನಾಲ್ ಪೈಂಗಲೆ ಕಾಣೋಗೆ ಅಪರೂಪ ಇರು ಬೇರೆ ಬೇರೆ ಕಾರಣത്തിൽ ಆಲ್ಮಲ್ ಪೈಂಗಲೆ ಬಲ್ತಿಕೊಂಡಿಲ್ಲ അങ്ങനെയായാൽ ಪೈಂಗಲೆ ಮೇಲೆ ಪಿರ್ಸೋಲ್ಲ ಆಲ್ಮಾರ್ಗ್ ಕಿದ್ಮತ್ ಎಡ್ಕರೆಯವರು ನಸೀಬ್ ಕಿಟ್ಟಿಕೊಂಡಿಲ್ಲ ಇದ್ರೆ ಕಂಡತ್ ಟಿ.ಜಿ. ರಾಜಾರಾಮ್ ಭಟ್ ಅಯ್ಯಲ್ಲೇ ಗೋಸಾಲೆಲು ಪೈಂಗಲೆ ಕಿದ್ಮತ್ ಎಡ್ಕರೆ ನಾಲಾಚರಣೆ ಚೊಂತು ತಿಂಗಲ್ ತೆಲೇಸ್ ಬೆಚ್ಚಿರು ಬಂಟ್ವಾಳ ತಾಲೂಕಿലെ ಕೈರಂಗಳ ಪುಣ್ಯಕೋಟಿ ನಗರത്തിലുള്ള ಅಮೃತಧಾರ ಗೋಸಾಲೆಲು ಬಂಡೆ ತಿಂಗಳು 12 ತಾರೀಖು നടക്കുന്നതായി പൈങ്ങലെ കിദ്മത്തിற்கு തിങ്കളാചരണೆ നടക്കും ഇതിലെ തുടക്കത്തിലെ ബെലിയാസ് നടന്നത് സുരൂത്തെ പാലಕ ಮುಂಡಿಯೇ ಕೈರಂಗಳ ಶಾರದಾ ವಿದ್ಯಾಗಣಪತಿ ಶಾಲೆರೆ ತಲೆಮುಪ್ಪಾಯ ಟಿ.ಜಿ. ರಾಜಾರಾಮ್ ಭಟ್ ഞങ്ങളെ ಗೋಸಾಲೆ ಶುರುವಾಯಿತು 16 ವರ್ಷ ಆಯಿರು ಇತ್ತರ್ತೋಲು ಬೂನೊಂಟು ಎನಿಚೊಂಟು ನಡ್ನೊಂಟುಂಡು ಎಲ್ಲ ವರ್ಷತೆ ನಾಲಾಚರಣೆ ಹಾಕೊಂಡು ಬಂದಂಟುಲ್ಲ ಈ ವರ್ಷ ಪೈಂಗಲೆ ಕಿದ್ಮತ್ ನಸೀಬ್ ಎಲ್ಲರಿಗೂ ಕಿಟ್ಟೋನು ಚೊಲ್ಲೂರೆ ನೆಲೆಲು ಲೇಸ್ ಬೆಚ್ಚಿರ ಅದು ಹುಟ್ಟಂಗಿ ಲೇಸರೆ ಪೆರೋತ್ತುಲು ಕಾಸಾಕ್ರೆ ಆಲ್ಚನೆ ಇಲ್ಲ ಅಂತ ತೆರಿಪಾಟಿತ್ತು ಇದು ಹಣ ಮಾಡಲಿಕ್ಕೆ ಕಾರ್ಯಕ್ರಮ ಅಲ್ಲ ಗೋಸೇವಾ ಮಾಡುವಾಗ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ ಅಂತೇಳಿ ಒಂದು ದಾನದ ಒಂದು ಪ್ರಚೋದನೆ ಹಣ ಮತ್ತು ರಕ್ತ ಅದು ಒಂದೇ ಕಡೆ ಇಟ್ಟರೆ ಅದು ಅಪಾಯಕಾರಿ ಹಣ ಮನೆಯಲ್ಲಿ ಕೂಡಿಟ್ರೆ ಅದು ಕಳ್ಳರ ಪಾಲು ಅಲ್ಲದಿದ್ರೆ ಸರ್ಕಾರದ ಪಾಲು ಹಣದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ ಹಣದಿಂದ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಒಂದು ದಾನ ಇನ್ನು ಭೋಗ ಎರಡೇ ಒಂದು ದಾನ ಮಾಡ್ಬೋದು ಸಂತೋಷ ಪಡ್ಬೋದು ಭೋಗ ಮಾಡ್ಬೋದು ತಾತ್ಕಾಲಿಕ ಸಂತೋಷ ಪಡ್ಬೋದು ಮೇಲ್ತನ್ನೆರೆ ತಲೆಮೂಪಾಯಿತಿನ್ನೆ ಹವ್ಯಕ ಸಮಾಜ ಮಹಾಮಂಡಲತೆ ಸುರೂತ್ಯ ಕಾರ್ಯದರ್ಶಿ ನಾಗರಾಜ ಭಟ್ ಮುಂಡಿತ್ತು ಪೈಂಗಲೆ ಕಿದ್ಮತ್ ನಸೀಬ್ ಎಲ್ಲರಿಗೂ ಕಿಟ್ಟೋನು ಈಗಂತೆಲೇಸ್ ಎಪ್ಪೋಲು ನಡ್ಕೋನು ಈ ವಿಷಯ ಮಕ್ಕಗೂ ತೆರೆಯೋನು ಚೊಲ್ಲೂರೆ ನೆರಳು ರಾಜಾರಾಮ್ ಭಟ್ರೆ ಪುದಿಯ ಆಲ್ಚನ ಇದಾಯಿತುಂಡುಂಟು ಚೊಂತು ಮತ್ತೆ ಈ ಗೋ ಮಾಸಾಚರಣೆ ಇದು ಸಾಂಕೇತಿಕ ಗೋ ಸೇವಾ ಮಾಸಾಚರಣೆ ಅನ್ನುವಂಥದ್ದು ಸಾಂಕೇತಿಕ ಅಂದ್ರೆ ವರ್ಷದ ಒಂದು ತಿಂಗಳು ಮಾತ್ರ ಅಂತಲ್ಲ ಇದು ನಿತ್ಯ ನಾವು ಗೋಸೇವೆ ಮಾಡುವುದಕ್ಕೆ ಒಂದು ಟ್ರೈನಿಂಗ್ ಅಷ್ಟೇ ಪ್ರತಿದಿನವೂ ನಾವು ಗೋಸೇವೆ ಮಾಡಬೇಕೆನ್ನುವಂತ ಹೇಳಿದಕ್ಕೆ ಗೋಸೇವಾ ಮಾಸಾಚರಣೆ ಮೂಲಕ ನಾವು ಹೇಗೆ ಮಾಡುವುದರ ಬಗ್ಗೆ ನಾವು ದಾರಿ ಕಂಡುಕೊಳ್ಳುವುದಕ್ಕೆ ಈ ಗೋಸೇವಾ ಮಾಸಾಚರಣೆ ಗೋಸೇವೆ ನಿತ್ಯ ನಿರಂತರ ನಡೀತಾ ಇರಬೇಕು ನಮ್ಮ ಮನೆಯಲ್ಲಿ ಸಾಧ್ಯ ಇದ್ರೆ ನಮ್ಮ ಮನೆಯಲ್ಲಿ ಇಲ್ಲದೆ ಗೋಶಾಲೆಗೆ ಬಂದು ಅಂತ ಇಲ್ಲಾದ್ರೂ ಒಂದು ಕಡೆ ನಾವು ಗೋಸೇವೆ ಮಾಡಲೇಬೇಕು ನಮ್ಮ ಸಮಯ ಅವಕಾಶ ನೋಡಿಕೊಂಡು ನಮ್ಮ ಗುರುಗಳು ಗೋವಿನ ಬಗ್ಗೆ ಮಾಡಿದಂತಹ ಅನೇಕ ಹೋರಾಟಗಳ ಬಗ್ಗೆ ಹೇಳಿದರು ಕನಂತೂರು ದೈವಸ್ಥಾನತೆ ಆಡಳಿತ ಮುಕ್ತೇಸರ ತಿಮ್ಮಪ್ಪ ಕೊಂಡೆಯಾನೆ ಮಂಜು ಭಂಡಾರಿ ಲೇಸುಗು ತೊರಕು ಕೊಟ್ಟಿತು ಕೈರಂಗಳ ಸೇವಾ ಸಹಕಾರಿ ಸಂಘತೆ ತಲೆಮೂಪ ಮಹೇಶ್ ಚೌಟ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ತಲೆಮೂಪ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಪಿರಾಕ್ರೆ ಮಾಸ್ಟರ್ ಕೋಣಾಜಿ ಶಂಕರ್ ಭಟ್ ಹವ್ಯಕ ಸಮಾಜ ಮಹಾಮಂಡಲ ಮುಡಿಪುರ ತಲೆಮೂಪ ತಿರುಮಲೇಶ್ವರ ಭಟ್ ಬಿಜೆಪಿ ಮಂಡಲತೆ ಸುರೂತೆ ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘತೆ ಜಂಡಾಮತೆ ತಲೆಮೂಪ ಜಯರಾಮ್ ಶೆಟ್ಟಿ ಹಿಂದೂ ಜಾಗರಣ ವೇದಿಕೆ ನೇತಾವು ಹರೀಶ್ ಕನ್ನಿಗೋಳಿ ಮುಡಿಪು ಲಯನ್ಸ್ ಕ್ಲಬ್ ರೇ ತಲೆಮೂಪ ರವಿರೈ ಪಜೀರ್ ಮೇಲ್ತನೆಲಿನಾರ್ ರಮಣಿ ಭಂಡಾರಿ ಲೇಸ್ ನಡಪಾಟಿತ್ತು ತೆರ್ವರ್ಗಲ್ ಕಾಟ ಎರ್ഞ്ഞെങ്ക് അങ്ങനെ മേൽ കേസിടാ ചൊല്ലൊരു നിയമമുണ്ട് ആയെങ്കു ആൽമാർ തെരുവർഗൽ കാട്ട എറിയത് മാത്രം നിപ്പാട്ടിയുണ്ടില്ല അതേപോലെ കേസി ರೋಡ್ರೆ ನಾಟಕಾಲ್ಗು ಪೋಂಡೆ ತೆರುಲು ರಾಸಿ ಕಾಟ ಕಾಂಡು ಉಡ ನಾಯಿಂಗಲೆ ಉಪದ್ರವಂ ಜೋರಾಯಿರು ಇದ್ರೆ ಕಂಡತ್ತು ಸಂಶುದ್ದಿನ ಉಚ್ಚಿಲ ಇಯಲು ತಲಪಾಡಿ ಪಂಚಾಯತ್ಗೆ ಮನವಿ ಕೊಡ್ತು ಕೇಸಿ ರೋಡ್ರೆ ನಾಟಕಾಲ್ಗು ಪೋಂಡೆ ತೆರುಲು ಕಾಟದ ರಾಸಿ ಬಿಲು ತೊಡಗಿತ್ತು ಅದೆತ್ತರಮ ವರ್ಷ ಆಯಿತು അതിലും കേസി നഗരത്തിൽ ആൽമാർ അവ മാത്രമല്ല ಅಂಟ ಅವತ್ತು ಲೇಸ್ ನಡ್ನೆಂಗುಂ ಅವ್ರತೆ ಕಾಟ ಇದೇ ಜಾಗೆಯಲ್ಲಿ ಬಂದು ರಾಸಿ ಬೂಲ್ರು ಕೂಡ ಸುಮಾರು 1.5 ಕಿಲೋಮೀಟರ್ ತೋಲು ಕಾಟದ ರಾಸಿ ಇಡೀ ರಾಯತ್ತೆಮೆ ನಾತತ್ತಲಿಟ್ರು ಇದು ತಲಪಾಡಿ ಗ್ರಾಮ ಪಂಚಾಯತ್ಗೆ ತಲೆಗುತ್ತಾಯಿರು ಇದರ ಕಾಂಟಿ ಮುನ್ನಲ್ಲೂടെ ಜಾಗೃತಿ ಲೇಸ್ ನಡ್ನೆಂಗುಂ ಕಾಟ ಏರಿರೆ ಆಲ್ಮಾರ್ ಎನ್ನಿಯು ಜಾಗೃತಿ ಆಯಿಟ್ಲೆ ಕಾಟದಲ್ಲಿ ಚೀನೆ ಬಸ್ತು ಇಕ್ಕರೆದಿಲು ಆದರೆ ತಿನ್ನೋಗು ನಾಯಿಂಗ ರಾಸಿ ಬಂತಿಕ್ಕರು ಇಂಗನ ಎದುರುಗಡೆ ಮುಟ್ಟತ್ತಲೇ ಉಳ್ಳೆ ಸಾಲೆರ ಮಕ್ಕಗು ಔತು ಬೋಂಡೆ ಪೇಡಿರೆ ಬಿಸಾಯಿರು ಇಪ್ಪರ್ತು ஒரு ಚೆರ್ಕಗು ನಾಯಿಂಗ ಬೆರಿ ಬಿಡ್ಚಿಂತು ಇದರ ತೆರ್ನೆ ಸಂಘಟನೆ ನೇದಾವು ಸಂಶುದ್ದಿ ನುಚ್ಚಿಲ್ ಮೂಪತಾನತುಲು ತಿಂಗಳಾಸ ತಲಪಾಡಿ ಪಂಚಾಯತ್ರಿ ಪಿಡಿಒಗೆ ಮನವಿ ಕೊಡ್ತಾರೆ ಇದಕ್ಕೆ ಬೆಲೆ ಕೊಟ್ಟೆ ಪಂಚಾಯತ್ ಕಾಟ ಎಟ್ಟು ರಾಯ ಸುದ್ದಾಕ್ರೆ ಕೋಸಿ ಶುರು ಹಾಕಿರು
ಈ ವಿಷಯത്തിൽ ಸಂಸಿದ್ದೀನ್ ಉಚ್ಚಿಲ್ ಹೊಸಕುರಲ್ ಬ್ಯಾರಿ ವಾರ್ತೆರೊಟ್ಟಿಗೆ ಮುಂಡಿತ್ತು. ತಲಪಾಡಿ ಗ್ರಾಮಕ್ಕೆ ಒಳಪಟ್ಟಂತಹ ಫಲಾ ಸ್ಕೂಲ್ ಹತ್ತಿರ ಹಲವು ವರ್ಷಗಳಿಂದ ತ್ಯಾಜ್ಯವನ್ನು ಅಲ್ಲಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಪಂಚಾಯತಿಗೆ ಅದೆಷ್ಟು ಮನವಿ ಮಾಡಿದ್ರೂ ಅದನ್ನು ತೆಗೀತಾ ಇಲ್ಲ, ಸ್ವಚ್ಛ ಗ್ರಾಮವನ್ನಾಗಿ ಮಾಡ್ತಾ ಇಲ್ಲ. ಇವಾಗಲೇ ಕರೋಡೆಯಿಂದ ಜನರು ನೊಂದು ಹೋಗಿದ್ದಾರೆ. ತಲಪಾಡಿ ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಅಧಿಕಾರಿಗೆ ಮನವಿ ಕೊಟ್ಟಿದ್ದೇನೆ. ಇಲ್ಲಿ ಇರುವಂತಹ ತ್ಯಾಜ್ಯವನ್ನು ಸ್ವಚ್ಛತಾ ಗ್ರಾಮವನ್ನಾಗಿ ಮಾಡಬೇಕು. ತ್ಯಾಜ್ಯವನ್ನು ಇಲ್ಲಿಂದ ಒಂದು ಪರ್ಮನೆಂಟ್ ನಮಗೆ ಶಾಶ್ವತ ಪರಿಹಾರ ಬೇಕೆಂಬ ಮನವಿಯನ್ನು ಮಾಡಿದ್ದೇವೆ. ಅದೇ ರೀತಿ ನಾಯಿಯ ಏನು ಇದಿದೆ, ಇಲ್ಲಿ ಕಾಟವಿದೆ, ಅದನ್ನು ತಡೆಗಟ್ಟಬೇಕೆಂಬ ಉದ್ದೇಶದಿಂದ ಅವರಿಗೆ ಆ ವಿಷಯದಲ್ಲಿಯೂ ಮನವಿ ಮಾಡಿದ್ದೇವೆ ನಾವು. ಇದಕ್ಕಿಂತ ಮುಂಚೆ ಹಲವಾರು ಹೋರಾಟಗಳು ಇಲ್ಲಿ ನಡೆದಿದೆ. ತ್ಯಾಜ್ಯಕ್ಕೋಸ್ಕರ ಹಲವಾರು ಹೋರಾಟ ನಡೆದಿದೆ. ಅದೇ ರೀತಿ ಮನವಿಯನ್ನು ಮಾಡಿದ್ದೇವೆ. ಕೊನೆಗೆ ಒಂದು ತೀರ್ಮಾನ ಬಂತು. ತಲಪಾಡಿ ಗ್ರಾಮ ಪಂಚಾಯತ್ ಮನೆಗೆ ಕಸ ವಿಲೇವಾರಿಯ ಒಂದು ವಾಹನವನ್ನು ಕಳಿಸ್ತೇವೆ, ಅದಕ್ಕೆ ನಾವೇ ಪೇಮೆಂಟ್ ಮಾಡ್ತೇವೆ ₹100 ಅಂತ ಒಂದು ಇದು ಮಾಡಿದರು. ಗಾಡಿನೂ ಬರ್ತಾ ಇತ್ತು 2 ದಿವಸಕ್ಕೊಮ್ಮೆ. ಒಂದು ಒಳ್ಳೆ ರೀತಿಯಿಂದ ಹೋಗ್ತಾ ಇತ್ತು. 1-2 ತಿಂಗಳು ಬಿಟ್ಟ ನಂತರ ಇವಾಗ 1 ವಾರಕ್ಕೊಮ್ಮೆ ಬರ್ತಾ ಇದ್ದಾರೆ. ಮನೆ ಮುಂದುಗಡೆ ತ್ಯಾಜ್ಯವನ್ನಿಟ್ಟು ಅದು ವಾಸನೆ ಬರ್ತಾ ಇದೆ. ಮಕ್ಕಳಿಗೆ ಸ್ಕಿನ್ ಡಿಸೀಸನ್ ಆಗ್ತಾ ಇದೆ, ಚರ್ಮ ರೋಗಕ್ಕೆ ತುತ್ತಾಗಿದ್ದಾರೆ. ಅದಲ್ಲದೆ ಹತ್ತಿರದಲ್ಲಿದೆ ನಮ್ಮ ಸ್ಕೂಲು, ಇಲ್ಲಿ 2 ಸ್ಕೂಲು. ಅಲ್ಲಿಂದ ಒಂದು ಮಕ್ಕಳಿಗೆ ಇನ್ನೆಷ್ಟು ರೋಗಗಳು ಹರಡಬಹುದು ಎಂಬ ಭೀತಿ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಅದೇ ರೀತಿ ಒಂದು ಕಡೆಯಿಂದ ನೋಡಿದರೆ ಇಲ್ಲಿ ಪಂಚಾಯಿತಿಯ ಸದಸ್ಯರ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಕಾಣ್ತಾ ಇದೆ. ಪಂಚಾಯಿತಿ ಸದಸ್ಯರಿಗೆ ಹಲವಾರು ಬಾರಿ ಇದರ ವಿಷಯದಲ್ಲಿ ಮನವರಿಕೆ ಮಾಡಿಕೊಟ್ಟರು ಅವರು ಪರಿಜ್ಞಾನವಿಲ್ಲದಂತೆ ನಡೆಯುವುದು ಅದು ಒಂದು ಖೇದಕರ ವಿಷಯ. ಮನವಿ ಕೊಟ್ಟ ಸಂಸಿದ್ದೀನ್ ಉಚ್ಚಿಲೊಟ್ಟಿಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜನ್ನಾಮತೆ ತಲೆಮೂಪ ಸಲಾಂ ಕೇಸಿರೋಡು, ಕಾಂಗ್ರೆಸ್ ನೇತಾವು ಯಾಕೂಬ್ ಇಲಿಕೂರ್, ಸಮೀರ್, ಅಬ್ದುಲ್ ಸಾಲಿ, ಡೈಮಂಡ್ ವೆಲ್ಫೇರ್ ಅಸೋಸಿಯೇಷನ್ ಪಿನ್ನೆ PFC ಸಂಘಟನೆ ಸದಸ್ಯಮಾರಿದ್ದಾರೆ. ಕಾಟ ಎಡ್ಕರಿ ವಿಷಯದಲ್ಲಿ ಪಂಚಾಯತ್ PDO ಕೇಶವ ಪೂಜಾರಿ ಮುಂಡಿತ್ತು. ರಸ್ತೆ ಬದಿಯಲ್ಲಿ ಬಿರುವಂತಹ ಘನತ್ಯ ತ್ಯಾಜ್ಯ ವಸ್ತುಗಳನ್ನು ನಾವು ಗ್ರಾಮ ಪಂಚಾಯತಿಯಿಂದ ತೆರವುಗೊಳ್ಳಲು ಕೂಡ ಈ ಹಿಂದೆ ಕೂಡ ಅನೇಕ ಬಾರಿ ಪ್ರಯತ್ನ ಪಟ್ಟಿದ್ದೇವೆ ಮತ್ತು ಸಾರ್ವಜನಿಕರು ಕೂಡ ಈ ಬಗ್ಗೆ ಬಂದು ಪಂಚಾಯತಿಗೆ ಒಂದು ಮನವಿಯನ್ನು ನೀಡುತ್ತಾರೆ. ನಿನ್ನೆ 1-2 ದಿವಸ ಮುಂಚೆ ಈ ಬಗ್ಗೆ ನಾವು ನಮ್ಮ ಪಂಚಾಯತ್ ವತಿಯಿಂದ ಘನತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಬಿದ್ದಂಥ ಫಲಾ ಸ್ಕೂಲ್ ಹತ್ತಿರ ಬಿದ್ದಂಥ ರಸ್ತೆ ಬದಿಯಲ್ಲಿ ಬಿದ್ದಂಥ ಘನತ್ಯಾಜ್ಯಗಳನ್ನು ನಾವು ಪಂಚಾಯತ್ ವತಿಯಿಂದಲೇ ತೆರವು ಮಾಡಿ ವಿಲೇವಾರಿ ಮಾಡಿರ್ತೇವೆ. ಹಾಗೆ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡುತ್ತೇನೆಂದರೆ ಯಾವುದೇ ಕಾರಣಕ್ಕೂ ಘನತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಅದನ್ನು ಬಿಸಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಅದು ರಸ್ತೆ ಬದಿಯಲ್ಲಿ ಬಿಸಾಡುವುದರಿಂದ ಅಲ್ಲಿ ಯಾವುದು ಸಾಕು ಪ್ರಾಣಿಗಳು, ನಾಯಿಗಳು ಎಲ್ಲ ರೋಡ್ ರಸ್ತೆಯಲ್ಲಿ ಎಳೆದುಕೊಂಡು ಹೋಗ್ತದೆ. ನಿಂಗಲ ರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 1863043. 300 ಗ್ರಾಮ ಪಂಚಾಯತ್ ಅಡ್ಲುಲ್ಲಿ ಸಂತೋಷ್ ನಗರ ಪಿನ್ನ ಸುಭಾಷ್ ನಗರತೆ ಆಲ್ಮಾರ್ಗ್ ಕೊಸಿರೆ ಬಿಸ ಎಂಜೊಂದೆಂಗ್ ಊರ್ತೆ ಆಲ್ಮಾರ್ ಪೊಂಡೆ ತೇರುಕ್ಕು ಕಾಂಕ್ರೀಟ್ ಸೊರಪನಿ ಹಾಕ್ರೆ ನಸೀಬು ಬಂದರು. ಇದಕ್ಕೆ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜ ಇಲ್ಲಿ ಮೂಪತನದಲ್ಲಿ ಚಾಲನೆ ಕೊಡ್ತಾರೆ. 300 ಗ್ರಾಮ ಪಂಚಾಯತ್ 3ನೇ ವಾರ್ಡ್ಲುಲ್ಲಿ ಅಂಗನವಾಡಿ ಚಂದ್ರಾಸ್ ಕೊಟ್ಟಾರಿಯಲ್ಲಿ ಔತರೋಡ್ ತೋಲು ಪಿನ್ನೆ ಸಂತೋಷ್ ನಗರ ಪಲ್ಲಿರೆ ಕುತ್ತಾರ್ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಪೋಂಡೆ ಮಾರ್ಗತ್ತು ಕಾಂಕ್ರೀಟ್ ಇಡ್ಡೆ ಸೊರ್ತುಗು ಪೊದನಾಸೆ ಕುತ್ತಾರ್ ರಾಜರಾಜೇಶ್ವರಿ ದೇವಸ್ಥಾನತೆ ಪಿರಾಕ್ರಿ ತಲೆಮುಪ್ಪ ಚಂದ್ರಾಸ್ ಕೊಟ್ಟಾರಿ ತೊಡಕ ಕೊಟ್ಟಿತ್ತು. ಅದೇ ಪಿನ್ನ 300 ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜ ಮುಂಡಿತ್ತು. ನಂಗಲೆ ಗ್ರಾಮತೆ ಉಯರ್ಚೆ ಹಾಕ್ರದು ನಂಗಲೆ ಸುರುತೆ ಇರಾದೆ ಐತಿಕ್ರು. ಈ ವಿಷಯದಲ್ಲಿ ದೀನು ಜಾತಿ ನೋಕಂಡು ನಂಗೆ ಸೊರಪನಿ ಎಡ್ಕ್ರ ಅಂಟು ಚೊಂತು. ಇವತ್ತು 300 ಗ್ರಾಮದ 3ನೇ ವಾರ್ಡಿನ ಒಂದು ರಸ್ತೆ ಅಭಿವೃದ್ಧಿ ಮಾಡಲು ಶಾಸಕರ ನಿಧಿಯಿಂದ ಅನುದಾನವನ್ನು ನೀಡಿದ್ದಾರೆ. ಈ ರಸ್ತೆಯ ಮುಖ್ಯವಾಗಿ ಮಾಜಿ ರಾಜರಾಜೇಶ್ವರಿ ದೇವಸ್ಥಾನದ ಮಾಜಿ ಅಧ್ಯಕ್ಷರು ಚಂದ್ರಾಸ್ ಕೊಟ್ಟಾರವರಿದ್ದಾರೆ. ಅವರು ಪ್ರತಿಯೊಂದು ದೇವಸ್ಥಾನದಲ್ಲಿ ಶಾಸಕರು ಭೇಟಿಯಾದಾಗ, ಅವರ ಮನೆಗೆ ಹೋಗಿ ಭೇಟಿಯಾದಾಗ ತಮ್ಮ ಮನೆ ಹತ್ತಿರದ ಸಾರ್ವಜನಿಕ ರಸ್ತೆ ಒಂದು ತುಂಬ ಜನರಿಗೆ ಒಂದು ರಸ್ತೆ ಅಭಿವೃದ್ಧಿ ಆಗಬೇಕಂತ ಪ್ರತಿ ಸಲ ಹೋಗುವಾಗ ಅವರು ಹೇಳ್ತಿದ್ರು. ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅವರು ಬಂದು ನಮ್ಮ ಹತ್ರ ದೂರುಗಳು ಕೊಟ್ಟಿದ್ರು. ಹಾಗೆ ನಮ್ಮ ಶಾಸಕರ ನಿಧಿಯಿಂದ ಈ ರಸ್ತೆಗೆ ಒಂದು ಇವತ್ತು ಭೂಮಿ ಪೂಜೆ ಮಾಡಲು ನೆರವೇರಿಸಿದ್ದಾರೆ. ಯಾವಾಗಲೂ ಶಾಸಕರು ಬರುವಾಗ 300 ಗ್ರಾಮಕ್ಕೆ ಭೇಟಿ ಕೊಡುವಾಗ ಪ್ರತಿದಿನವೂ ಕೂಡ ಶಾಸಕರು ನಮ್ಮ ರಸ್ತೆ ಹೋಗಿದೆ, ಹಡೆಗತ್ತಿದೆ, ಇಲ್ಲಿ ಹಂತದಲ್ಲಿ ಈ ರೋಡನ್ನು ಮಾಡಿದ್ದಾರೆ. ರಾಜರಾಜೇಶ್ವರಿ ದೇವಸ್ಥಾನದಿಂದ ರಾಣಿಪುರ ಚರ್ಚಿಗೆ ಹೋಗುವ ಇದು ಸಂಪರ್ಕ ರಸ್ತೆ. ಹಾಗೂ ಈ ಊರಿನ ಜನರಿಗೆ ತುಂಬ ಒಂದು ಹತ್ತಿರವಾದ ರಸ್ತೆ. ಈ ರಸ್ತೆ ಕೂಡ ಡಾಮರೀಕರಣ ಮಾಡಿದ್ದು ಕೂಡ ನಮ್ಮ ಶಾಸಕರೇ. ಹಾಗೂ ಈಗ ಕಾಂಕ್ರೀಟೀಕರಣ ಕೂಡ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಇವತ್ತು ಈ ರೋಡಲ್ಲಿ ನಾವು
ಭೂಮಿ ಪೂಜೆ ಮಾಡಲಿಕ್ಕಿದ್ದೇವೆ. ಕಾಂಗ್ರೆಸ್ ಪಕ್ಷದ ನೇತಾವು ಮುಸ್ತಫಾ ಮುಂಡಿತ್ತು. ನಮ್ಮ ಶಾಸಕರ ಅನುದಾನದಿಂದ ಅನೇಕ ಕೆಲಸಗಳು ಈ ಮುಳುಗು ಗ್ರಾಮದಲ್ಲಿ ಆಗಿದೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿದರೆ ಕೋಟ್ಯಾಂತರ ರೂಪಾಯಿ ಕೆಲಸ, ಒಂದು ದೊಡ್ಡ ಕೆಲಸ, ಕನಸದು. ನಾನು ಒಂದೊಮ್ಮೆ ಹೇಳಿದ್ದೆ ಶಾಸಕರ, ಅವರಲ್ಲಿ ಹೇಳಲಿಲ್ಲ, ಅವರ ಹತ್ತಿರದ ಅವರಲ್ಲಿ ನಾನು ಮಾತಾಡಿದ್ದೆ. ಉತ್ತರ ಕರ್ನಾಟಕ ಮತ್ತು ಇತರ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ 1000 ಕೋಟಿ 500 ಕೋಟಿ ರೂಪಾಯಿ ಕೆಲಸ ಆಗ್ತದೆ ಅಂಥ ಒಂದು ಕೆಲಸ ಶಾಸಕರು ಮಾಡಬೇಕು ಅಂತ. ಬಹುಶಃ ಅದು ನಾವು ಮಾತಾಡಿದ್ದು ನಾನು ಅಂತಲ್ಲ, ಇನ್ನೊಬ್ಬರು ಮಾತಾಡಿರ್ಬೋದು, ಅದೆಲ್ಲ ಅವರ ಕಿವಿಗೆ ಬಿದ್ದಿದೆ. ಅವರೆಲ್ಲ ವಾಚ್ ಮಾಡ್ತಾರೆ ಏನೆಲ್ಲ ಬೇಡಿಕೆ ಇದೆ, ಅದನ್ನು ಮಾಡಿದ್ದಾರೆ. ನೋಡಿ, 200 ಕೋಟಿ ರೂಪಾಯಿಯದ್ದು ಬಹುಗ್ರಾಮ ನೀರು ಸರಬರಾಜು ಯೋಜನೆ 6 ಗ್ರಾಮಕ್ಕೆ, ಅದು ಮೊದಲನೇ ಹಂತದ್ದು. ಎರಡನೇ ಹಂತದ್ದು 200 ಕೋಟಿ ರೂಪಾಯಿ ಮಂಜೂರಾತಿ ನೆಲೆಯಲ್ಲಿ ಈಗ ಇದೆ. ನಮ್ಮ 48 ಕೋಟಿ ರೂಪಾಯಿಯ ರಸ್ತೆ ನೋಡಬೇಕು ನೀವು, ದೇರ್ಲಗಟ್ಟೆಯಿಂದ ಕುತ್ತಾರಿಗೆ. ಅದರ ಆಚೆ ಕೂಡ 20-30 ಕೋಟಿ ರಸ್ತೆ ಆಗಿದೆ. ಸಾಧಾರಣ 100 ಕೋಟಿ ರಸ್ತೆಯಲ್ಲಿ ಆಯಿತು. ಉಳ್ಳಾಳದಲ್ಲಿ ನೋಡಿದರೆ ಸಮುದಾಯ ಆರೋಗ್ಯ ಕೇಂದ್ರ 9 ಕೋಟಿ, ಮತ್ತು ಆ ರಸ್ತೆ 20 ಕೋಟಿ. ನೋಡಿ, ಕೋಟಿ ಲೆಕ್ಕದ ಹಣ ಈಗ ಹರಿದು ಬರ್ತಾ ಇದೆ. ಅದು ಏನು ಕಾರಣ ಬರಲಿಕ್ಕೆ ಆಲೋಚನೆ ಮಾಡಬೇಕು ನಾವು. ಬರೀ ಶಾಸಕರಾಗಿರುವುದರಿಂದ ಅದು ಬರುವುದಿಲ್ಲ. ನಮ್ಮ ಸರ್ಕಾರ ಇತ್ತು, ಅವರು ಮಂತ್ರಿ ಆದರು. ನಾವು ಹೇಳುವುದು ಯಾಕೆಂದರೆ ಮುಂದೆ ನಾವು ಆ ಹಂತಕ್ಕೆ ಬರಬೇಕು, ನಮ್ಮ ಸರ್ಕಾರ ಬರಬೇಕು, ಅವರು ಮಂತ್ರಿ ಆಗಬೇಕು. ಪಂಚಾಯತ್ ಸದಸ್ಯ ಹಸನಬ್ಬ, ಕಾಂಗ್ರೆಸ್ ಬೂತ್ ತಲೆಮೂಪ ರಹಮಾನ್, ಸಂತೋಷ್ ನಗರ ಪಲ್ಲಿರಿ ತಲೆಮೂಪ ಮುಹಮ್ಮದ್, ನೇದಕಮಾರಾಯಿ ಕೇಶವ ಬೆಲ್ಚಾಡ, ಐರಿನ್ ಡಿಸೋಜಾ, ಸಿರಿಲ್ ಡಿಸೋಜಾ, ಡಾಲ್ಫಿ ಡಿಸೋಜಾ, ಜೆಸಿಂತಾ ಡಿಸೋಜಾ, ನಾರಾಯಣ, ಬೇಬಿ ಪೂಜಾರಿ, ವಿನ್ಸೆಂಟ್ ಡಿಸೋಜಾ, ಕಾಂಟ್ರಾಕ್ಟರ್ ಇಸ್ಮಾಯಿಲ್ ನಾಟೆಕಲ್, ಪಿನ್ನ TS ನಿಸಾರ್ ಅಸೈಗೋಲಿ ಇಂಗ ಇನ್ನಾರು. ಕೊಲ್ಯ ಕುಲಾಲ ಸಂಘತೆ ತಲೆಮೂಪ ಭಾಸ್ಕರ ಕುಲಾಲ್ ಸುರೂತೆ ಬಾಲ್ಕ ಮುಂಡಿತ್ತು. ಚಂದ್ರಹಾಸ ಕೊಟ್ಟಾರಿ ಬಿರುಂದರ್ಗ್ ನನ್ನಿ ಜೊಂತು ತೊಕ್ಕೋಟು ಭಟ್ನಗರ್ತೆ ಆಲ್ಮರ್ಗ್ ஒரு கொசிரி ವಿಷಯ ಎಂದು ಚೊಂದೆಂಗೂಡೆ ಜಂಡಾಮತೆ ಸಹಕಾರಿ ಸಂಘ தொடங்கிரு. ಈ ಕುರಿ தொடங்கிய ಸಹಕಾರಿ ಸಂಘತೆ ಪೇರು ಜನಚೈತನ್ಯ ನೈತಿಕರು. ಇದು தொடக்கத்தை ಲೇಸು ನಡ್ನರು. ತೊಕ್ಕೋಟು ಭಟ್ನಗರ್ತೆ ವಿಜಯ ಕಾಂಪ್ಲೆಕ್ಸ್ ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಘತೆ தொடக்கத்தை ಲೇಸ್ ಬಿಲಿಯಸ್ ನಡ್ನತ್ತು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದ್ರೆ ತಲೆಮೂಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸಂಘತೆಗೆ தொடக்க ಕೊಟ್ಟದ್ದು. ಪಿನ್ನೆ ಮುಂಡಿ ಅಯಲು പുതിയ സംഘത്തുക്ക് 1000 കണക്കിൽ ആൾമാർ ബൂക്ക് ആക്കിത്ത് കാസിട്ടത് ഉയർച്ചാക്കട്ട് ഇതിനെ നീത്ത ബാലക്കാർ പിന്നെ ബാലക്കാർത്തിക്ക് സ്വറപ്പനി കിട്ടിയ പോലെ ഒട്ടുണ്ട് ചൊന്തു ಕೋಟಿಗಟ್ಟಲೆ ಡೆಪಾಸಿಟ್ ಬರಡು. ಆ ಡೆಪಾಸಿಟ್ ಬತ್ತನೇನು ದೊಡ್ಡ ನಿರುದ್ಯೋಗಿ ತರುಣಿಯರಿಪ್ಪೇರು, ನಿರುದ್ಯೋಗಿ ಯುವತಿಯರಿಪ್ಪೇರು, ಬೇರೆ ಮನ್ಪುನಗಳಿಪ್ಪೇರು. ಅಕ್ಲೆ ನಾಡ್ದು ಪತ್ತದು ನಿಜವಾದ ಅಕ್ಲೆನ ಕಾರ್ಡು ಉಂತಿಲೆಕ್ಕ ಅಕ್ಲೆನ ಕಾರ್ಡು ಸ್ವಂತ ಬಿಸ್ನೆಸ್ ಮನ್ಪೇರೆ ಸಹಕಾರ ಮನ್ಪುಣಂಜ. ಕೆಲವೊಂಜಿ ಬ್ಯಾಂಕ್ ಆದಿಪ್ಪು, ಕೆಲವೊಂಜಿ ಸಹಕಾರಿ ಬ್ಯಾಂಕ್ ಆದಿಪ್ಪು. ಲೋನ್ ಕೊರನಾಗ ಒಂಚೂರು ಅಂಚೆ ಕಾನೂನು ದಾದ ಪಂಡ ಡಾಕ್ಯುಮೆಂಟ್ ಇಜ್ಜಂದ ಕೊರನ ಓಲು ನಾಡುನಿ ಎಲ್ಲ ಮುರ್ಕನ್ನ ಮಾತೆರೆಗಳ ಮರ್ಯಾದ ಪ್ರಶ್ನೆ, ಈ ಡೈರೆಕ್ಟರ್ಗಳ ಮರ್ಯಾದೆ ಪ್ರಶ್ನೆ, ಅಧ್ಯಕ್ಷರನ್ನ ಮರ್ಯಾದೆ ಪ್ರಶ್ನೆ, ಉಪಾಧ್ಯಕ್ಷರ ಏರ ಇಂಪ್ಲುಯೆನ್ಸ್ ಮಾಡ್ತದೆ ಲೋನ್ ಕೊರನೆ ಹಣ ಆಡ ಆ ಕೆಪಾಸಿಟಿ ಉಂಡ 5 ಲಕ್ಷ 10 ಲಕ್ಷ ಲೋನ್ ತೆತ್ತದೆ. ಆ ಲೋನುಡು ವ್ಯಾಪಾರ ಮಾಡ್ತದೆ, ಐದು ಲಾಭ ತೆತ್ತದೆ. ಈ ಬ್ಯಾಂಕ್ ಈ ಸೇವಾ ಸಹಕಾರಿ ಬ್ಯಾಂಕ್ ಕೊಡ್ತಿರತ್ತ ಲೋನು ಐದು ಹಿಂಗೆ ಕಟ್ಟಿರ ಮನಸ್ಸು ಕೊರಿಯರ್ನಲ್ಲ ಕಟ್ಟು ನಂಜನ ಮಲ್ಲ ಮನಸ್ಸು ಬರೋಡು. ಆ ಸಂಸ್ಥೆ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆವಡು. 1000 ಲಕ್ಷಾಂತರ ಜನಕುಲಿಗೆ ನೆಕ್ ಪ್ರಯೋಜನ ಆವಡು. 1000 ಗಟ್ಟಲೆ ಜನಕುಲೆ ಬಾಯ್ಡು ಅವು ಎಡ್ಡೆ ಸಹಕಾರಿ ಸಂಘ ಪನ್ಪುನ ಭಾವನೆ ಬರಡು. ನೆಕ್ ಮಾತ ದೇವರನ ಆಶೀರ್ವಾದ ಇಪ್ಪಡು. ನಮ್ಮದು ಮಾತ ಎಂಚಿನ ರಾಜಕೀಯ ಆದಿಪ್ಪು ಸಮಾಜದ ಎಂಚಿನ ಸಹಕಾರ ಮನ್ಪೆರ ಅವು ನೂದೆಕ್ಕೆ ನೂದು ಯಾನ್ಲ ನಿಕ್ಲೊಟ್ಟಿಗೆ ಉಳ್ಳೆ. ಇದೇ ಲೇಸಲು ಸಂಘತ್ಯ ಸದಸ್ಯಾಯಿ ಗಣೇಶ್ ಕೊಲ್ಯ ಏಳ್ಳೆ ಮೂಲು ಕರಾಟೆಯಲ್ಲಿ ದೇಶದಲ್ಲಿ ಸಾಧನೆ ಹಾಕಿ ಭೂವಿ ಕೊಲ್ಯ ಪಿನ್ನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎತ್ತದಾಯಿ ಡಾಕ್ಟರ್ ಅರುಣ್ ಉಳ್ಳಾಲ್ ಇಂಕ್ ಆದರತೆ ಚಮ್ಮನ ನಡ್ನು. ಶ್ರೀ ಭಗವತಿ ಕೋಆಪರೇಟಿವ್ ಬ್ಯಾಂಕ್ ರೇ ಜಂಡಾಮತೆ ತಲೆಮೂಪಾಯಿ ಸುರೇಶ್ ಭಟ್ನಗರ ಮೇಲ್ತೆನೆರೆ ಲೇಸುಗು ತೊಡಕ ಕೊಟ್ಟು. ಭಾರತೀಯ ಸ್ತ್ರೀಯ ಸಮಾಜತೆ ತಲೆಮೂಪ ಸದಾನಂದ ಉಳ್ಳಾಲ್ ಕಂಪ್ಯೂಟರ್ಗ್, ಶ್ರೀ ಚೀರುಂಬ ಭಗವತಿ ದೇವಸ್ಥಾನತೆ ತಲೆಮೂಪ ಚಂದ್ರಹಾಸ್ ಉಳ್ಳಾಲ್ ಕಾಸ್ಬೇಕ್ರೆ ಜಾಗೆಗೆ ತೊಡಕ ಕೊಡ್ತಾರೆ. ಜನಚೈತನ್ಯ ಸಹಕಾರಿ ಸಂಘತೆ ತಲೆಮೂಪಾಯಿ ಇವು ರವೀಂದ್ರ, ಜಂಡಾಮತೆ ತಲೆಮೂಪ ರಾಜೀವ ಬಂಗೇರ, ಸದಸ್ಯರಾಯಿ ಉಮೇಶ್ ಬೆಂಜನ ಪದವ್, ಗಣೇಶ್ ಕೊಲ್ಯ, ಮನೋಹರ್ ಬೋಳಾರ್, ಹರೀಶ್ ಬಂಗೇರ, ರಾಜೇಶ್ ಉಳ್ಳಾಲ್, ರಾಜಗೋಪಾಲ್ ಬಂಗೇರ, ಸುರೇಶ್ ಐತಪ್ಪ, ಅಪ್ಪಯ್ಯ ನಾಯಿಕ್, ಕವಿತಾ ಬಿ ದಾಸ್, ಉಳ್ಳಾಲ ನಗರಸಭೆಯ ಸದಸ್ಯರಾಯಿ ಗೀತಾಬಾಯಿ ಪಿನ್ನೆ ಸ್ವಪ್ನ ಹಲೀಶ್ ಮೇಲ್ತನೆಲಿಂದಾರ್. ಮ್ಯಾನೇಜರ್ ಗುರುಪ್ರಸಾದ್ ಸುರೂತ್ಯ ಪಾಲ್ಕ ಮುಂಡಿತ್ತು. ನಗರಸಭೆಯ ತಲೆಮೂಪಾಯಿ ಚಿತ್ರಕಲಾ ಚಂದ್ರಕಾಂತ್ ಬಿರ್ನರ್ಗ್ ನರ್ನಿಜೊಂತು. ಡಾಕ್ಟರ್ ಅರುಣ್ ಉಳ್ಳಾಲ್ ಲೇಸ್ ನಡಪಾಟಿತ್ತು. ಅಮೆರಿಕ, ಜಪಾನ್, ಇಂಗ್ಲೆಂಡ್ ಇಂಗಂತೆ ದೇಶ ಅಭಿವೃದ್ಧಿಲಿ ಮುನ್ನಲೈತಿಗೂ ಆಯಂಗ್ ಪಡಚೊಂಡೆ ಪೇಡಿಲು ಭಾರತಮೇ ಮುನ್ನಲುಂಡು ಚೊಂತು. ಡಾಕ್ಟರ್ ಮೋಹನ್ ಆಡುವ ಚೊಂತು ಕೋಣಾಜಲ್ ಉಳ್ಳಾಲ್ ತಿಮ್ಮರೆ ದೇವಸ್ಥಾನದಲ್ಲಿ ನಡ್ನೆ 3ಾಮತೆ ವರ್ಷತೆ ಲೇಸು ಲೈಲ್ ಮುಂಡಿತ್ತು. ಅಮೆರಿಕ, ಇಂಗ್ಲೆಂಡ್, ಜಪಾನ್ ಪೋಲ್ತೆ ಪರ್ತೆ ಬೆಲಿಯ ದೇಶത്തിലും ಬೇನ್ಮಾಯತ್ತರಿ ದೀಂದ್ರೆ ಸ್ಥಾಪನೆ ಉಂಡು. ಆಯಂಗುಂ ನಗಲ ದೇಶത്തെ ಆಲ್ಮಾರೊಟ್ಟ ಪಡಚೊಂಡಿಟ್ಟಮೆ ಉಲ್ಲೆ ಪೇಡಿ ಪಿನ್ನ ಇಮಾನು ಆ ದೇಶത്തെ ಆಲ್ಮಾರೊಟ್ಟ ಇಲ್ಲ. ಇದಕ್ಕೆ ನಗಲೆ ಹಿರಿಯಂಗ ಬಿಟ್ಟುപോയ ಗಟ್ಟಿಯಾಯ ನೆಲೆ ಕಾರಣ ಅಂಟು ಮೂಡಬಿದ್ರೆ ಆಳ್ವಾಸ್ ಸಂಸ್ಥೆರೆ ತಲೆಮುಪ್ಪ ಡಾಕ್ಟರ್
ಎಂ ಮೋಹನ್ ಆಳ್ವ ಚಂತು ಕೋಣಾಜ ಗ್ರಾಮತೆ ಬೆಲ್ಮ ಶ್ರೀ ಉಲ್ಲಾಲ್ ತಿಮ್ಮರೆ ದೇವಸ್ಥಾನದಲ್ಲಿ ಚವ್ವಾಸೆ 3ನೇ ವರ್ಷത്തെ ಪ್ರತಿಷ್ಠಾ ಮಹೋತ್ಸವ ಕೊಂಡು ನನ್ನೆ ಸಾಂಸ್ಕೃತಿಕ ರೇಸ್ಗೆ ತೊಡಕ ಕೊಟ್ಟದು ಮುಂಡಿತ್ತು ಇಂಡത്തെ കാലത്ത് ബേന്മയ പോലത്തെ വ്യവസ്ഥ ഉണ്ട് ആയങ്ക് അതേതും ഇല്ലാത്ത കാലത്തിലെ ഞങ്ങളെ ഹിരിയങ്ങ് കെട്ടുപാട്ടിയ ദീനി സ്ഥാപന ಇಂದಿಗೂ ഒരു ಅಜಾಬಾಯಿರುಂಟು ತೆರಿಪಾಟಿತ್ತು ಯಾನು ಜಪಾನ್ದಲ್ಲ ಕಂತಿ ಊರು ಪೋಯಿನಪ್ಪಗ ಅಲ್ದ ಒಂಜಿ ದೇವಾಲಯ ಎಂಕಲ 1900 ಬಸ್ತಿ ಹೋಲ್ನಂಚಿನೇ ಮಲ್ಲ ಒಂಜಿ ದೇವಾಲಯ ಯಾನು ಇತ್ತಿನ ಜಾಗಡಿತ್ತಂಡು ಅವಿನಂಚಿನ ತೂನಗ ಅಲ್ತ ಪೂಜೆ ಮಲ್ಪುನ ಪೂಜಾರ್ಲು ಬಂಡೇರು ನಿಕ್ಲು ಭಾರತ ದೇಶದ ಬಂದ ಬಾರಿ ಖುಷಿ ಅಂಡರಿಗೆ ಐದು ಬೊಕ್ಕ ಬಂಡೇರು ನಿಖಲ ದೇಶೋಡು ಉಪ್ಪುಲಕ್ಕ ಧಾರ್ಮಿಕ ಚಿಂತನೆ ಎಂಕಲ ದೇಶೋಡಿಜ್ಜಿ ಒಂಜಿ ಕಾಲೋಡಿತ್ತು ಈ ಕಾಲೋಡು ಆಧುನಿಕತೆ ಬರ್ತದೆ ಜನಕಲೆ ಪೂರ ವಿದ್ಯೆ ಬುದ್ಧಿಲು ಬೋಡ್ತಾ ದುಡ್ಡು ಆಯ್ನೇಳು ಬೊಕ್ಕ ಧರ್ಮದ ಬಿಟ್ಟು ಆಸಕ್ತಿ ಕಡಿಮೆ ಆಗ್ತದೆ ದೇವರಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದೆ ಈ ದೇವಸ್ಥಾನಗೂ ಬತ್ತೇಡಲ್ಲ ಒಂಜಿ ಮ್ಯೂಸಿಯಂ ಉಂಟು ಬತ್ತಲಕ್ಕೆ ಬರ್ಪಿರತ್ತಂದೆ ಒಂಜಿ ನಿಗಡಪ್ಪುನಂಚಿನ ಭಯ ಭಕ್ತಿ ಶ್ರದ್ಧೆ ನಂಬುಗೆ ಎಂಕಲ್ನ ಜನಕುಳ್ಳ ಇಜ್ಜಿ ಪನ್ಪಿನಂಜಿ ಪಾತ್ರೆಯನ್ನು ಬಂಡೆ ದೇವಸ್ಥಾನದ ತಲೆಮುಪ್ಪ ಪ್ರಸಾದರೇ ಕಲ್ಲಿಮಾರು ಮೇಲ್ತನ್ನರೆ ತಲೆಮುಪ್ಪ ಆಯ್ತಿಂತು ನಮ್ಮ ಊರುಡು ಬೇತೆ ಬೇತೆ ಕೆಲಸಗಳು ಮಾತ ಆಂಡ್ ಅಂಡ ನಮ್ಮ ಅರಸು ಮುಂಡಿತ ಏನೊಂದು ಕೆಲಸ ಬಾಕಿ ಉಂಡು ఆయన ಅತ್ತ ಬೇಗ ನಮ್ಮ ಇಡೀ ಊರು ಸೇರ್ದು ನಮ್ಮ ಮಲ್ಪುಗ ಐಡದ ಬೊಕ್ಕ ಎಂಚಿನ ಕಾಲಕಾಲುಗ ಆವಡು ಐನ ಮಾತ ನಿಖಲ್ದ ಯಾನಕ್ಕೇನೊಂದು ಈ ಕ್ಷೇತ್ರವನ್ನು ಬೆಳಗಾವನ ಜವಾಬ್ದಾರಿ ನಿಖಲ್ನ ಅಂಚನೆ ಈ ಕ್ಷೇತ್ರವು ನಿಖಲು ಸೇವೆ ಮಲ್ತಿನಕ್ಕೆ ಐತ ಪಡಿನ ಅಪ್ಪೆ ಕೊರ್ಪೇರು ಪನೊಂದು ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಪ್ರಶಾಂತ್ ಕಾಜವ ಕುವೆಂಪು ಯೂನಿವರ್ಸಿಟಿ ಪಿರಾಕ್ರೆ ಕುಲಪತಿ ಡಾಕ್ಟರ್ ಚಿನ್ನಪ್ಪಗೌಡ ಪೂರ್ಣ ಬಂಟರ ಸಂಗತಿ ಸುರೂತೆ ಕಾರ್ಯದರ್ಶಿ ಅಜಿತ್ ಹೆಗಡೆ ಕುರ್ನಾಡ್ ಗ್ರಾಮ ಪಂಚಾಯತ್ ತಲೆಮುಪ್ಪ ಗಣೇಶ್ ನಾಯಕ್ ಮೇಲ್ಟನಲ್ಲಿದ್ದಾರೆ ದೇವಸ್ಥಾನದ ಸುರೂತೆ ಕಾರ್ಯದರ್ಶಿ ಕೆ ರವೀಂದ್ರ ರೈ ಕಲ್ಲಿಮರ್ ಬಿರ್ನರ್ಗ್ ಮರ್ಹಬಾ ಚಂತು ಖಜಾಂಜಿ ರವೀಂದ್ರ ಬಂಗೇರ ಕೋಣಾಜೆ ಲೇಸ್ ನಡಪಾಟಿತ್ತು ಇಪ್ಪ ಆಲ್ಮಾರು ಮಕ್ಕ ಬೆಲಿಯಂಗ ಎಲ್ಲರೂ ಮೊಬೈಲ್ ಬೆರೋತಲೆ ಬೂಣ್ತುಲ್ಲಾರು ಅಂಗನೈತಿಕ ಆಲ್ಮಾರು ಬೂಕ್ ಓದ್ರಿದ್ರೆ ಮರ್ನರಾರು ಇಂಗನಿಕ್ಕ ಮತ್ತಿಗೂ ಬೂಕ್ ಓದೋನು ಚೊಲ್ರೆ ಅವ್ರ ನೆಲೆಲು ಸರ್ಕಾರ ಅವ್ರ ನಿಯಮ ಕೊಡ್ನೂರು ಅದೇಂದ್ರೆ ಚೊಂದಿ ಬೂಕುರೆ ಗೂಡು ಇದರೇ ஒரு ಲೇಸ್ ಹರೇಕಾಲ ಗ್ರಾಮ ಪಂಚಾಯತ್ ತರಫುಲು ಗ್ರಾಮ ಚೌಡಿಲು ನಡ್ನತ್ತು ಹರೇಕಾಲ ಗ್ರಾಮ ಪಂಚಾಯತ್ ತರಫುಲು ಗ್ರಾಮ ಚೌಡಿ ಜಂಕ್ಷನ್ಲು ರಾಜ್ಯ ಸರ್ಕಾರತೆ ಆಲ್ಚನೆ ತುಲ್ಲೆ ಬೂಕ್ರೆ ಗೂಡು ಇದರ ತೊಡಕತೆ ಲೇಸ್ ಪೊದನಾಸ ನಡ್ನತ್ತು ಪಂಚಾಯತ್ ಪಿರಾಕ್ರ ತಲೆಮುಪ್ಪ ಮಹಾಬಾಲಗಡೆ ದಬ್ಬೇಲಿ ಗುದ್ದು ಲೇಸ್ಗೆ ತೊಡಕ ಕೊಟ್ಟದ್ದು ಮುಂಡಿತ್ತು ಬೂಕು ಚೊಲ್ಲುರಿದ ನಂಗಲೆ ಆಲ್ಚನತೆ ಉಯರ್ಚೆ ಹಾಕ್ರಿ ಬಸ್ ಐತಿಕ್ರು ಇಪ್ಪ ಬಸ್ ನಿಕ್ರೆ ಜಾಗೆಯಲ್ಲಿ ಈ ಬೂಕ್ರೆ ಗೂಡು ತೊಡಗಿರು ಎಲ್ಲರ ಮೇಲೆ ಲಾಭ ಹಿಡ್ಕೊಂಡು ತೆರಿಪಾಟಿತ್ತು ನಮ್ಮ ಅಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಜ್ಞಾನ ಭಂಡಾರ ಎಂಬ ಪುಸ್ತಕ ಗೂಡನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿ ಈ ಬಸ್ಸು ಕಾಯುವವರು ತಮ್ಮ ಬಸ್ಸಿಗೆ ಕಾಯುವಾಗ ತುಂಬ ಟೈಮ್ ಇರುತ್ತೆ ಆ ಟೈಮಲ್ಲಿ ಈ ಪುಸ್ತಕವನ್ನು ಓದಿ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವಂಥ ಒಂದು ಅವಕಾಶವನ್ನು ನಮ್ಮ ಹರೇಕಾಳ ಗ್ರಾಮ ಪಂಚಾಯತ್ನ PDO ಮತ್ತು ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮತ್ತು ನನ್ನನ್ನು ಈ ಸಭೆಗೆ ಆಹ್ವಾನಿಸಿ ನಾನು ಮಾಜಿ ಅಧ್ಯಕ್ಷ ಈ ಹರೇಕಾಳ ನನ್ನನ್ನು ಗೌರವಿಸಲಿಕ್ಕೆ ನನ್ನ ಪಂಚಾಯತ್ನ ಅಧ್ಯಕ್ಷರು ಮತ್ತು ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಮೇಲ್ತೇನೆ ತಲೆಮುಪ್ಪಾಯಿ ತಿನ್ನಿ ಪಂಚಾಯತ್ ತಲೆಮು ಬದರುದ್ದೀನ್ ಫರೀದ್ ನಗರ ಮುಂದಿತ್ತು ಗಂಟೆಗಟ್ಟಲೆ ಬಸ್ ಕಾಕರೆ ನೇರ್ತಲು ಮೊಬೈಲ್ ಮುಂಗಂಟು ಬೂಕೋದರೆ ಅಭ್ಯಾಸ ಬೆಲೆಪಾಟನ್ನು ತೆರಿಪಾಟಿತ್ತು. ಹರೇಕಳ ಗ್ರಾಮ ಅದೇ ರೀತಿ ಪಜೀರ್ ಗ್ರಾಮ ಮತ್ತು ಕೊಣಾಜೆ ಗ್ರಾಮವನ್ನು ಸಂಪರ್ಕಿಸುವಂಥ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ಗುತ್ತಿರುವಂಥ ಒಂದು ಪ್ರದೇಶವಾಗಿದೆ ಈ ಗ್ರಾಮ ಚವಡಿ. ಈ ಗ್ರಾಮ ಚವಡಿ ಪ್ರದೇಶದಲ್ಲಿ ವಿವಿಧ ಕಡೆಗಳಿಗೆ ಹೋಗುವಂಥ ಬಸ್ಸಿಗೆ ಕಾಯುವಂಥ ಸಾರ್ವಜನಿಕರು ಈ ಒಂದು ಬಸ್ಸು ತಂಗುದಾಣದಲ್ಲಿ ವಿರಮಿಸುವ ಗಂಟೆಗಟ್ಟಲೆ ಇಲ್ಲಿ ವಿರಮಿಸುವ ಸಂದರ್ಭದಲ್ಲಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದಂತೆ ಒಂದು ಮೊಬೈಲ್ ಯುಗದಿಂದ ಹೊರಗೆ ಬಂದು ಪುಸ್ತಕದ ಜ್ಞಾನವನ್ನು ಅರಿವು ಮೂಡಿಸುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾವು ಹೇಳಿದ ಹಾಗೆ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆಯುವುದರ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಇರುವಂತಹ ಆಟೋ ಚಾಲಕರಿರ್ಬೋದು, ಅಂಗಡಿ ಕಟ್ಟಡದವರು ಇರ್ಬೋದು, ಯಾರು ಇಲ್ಲಿಯ ನಾವು ಈಗ ಇಲ್ಲಿ ಸಂಬಂಧಪಟ್ಟಂತಹ ಶುಚಿತ್ವವನ್ನು ಕಾಪಾಡೋದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇದೆಲ್ಲವನ್ನು ಈ ಗ್ರಾಮ ಪಂಚಾಯತ್ನ ಸೊತ್ತು ನಮ್ಮೆಲ್ಲರ ಸೊತ್ತು ಅಂತ ಹೇಳುತ್ತಾ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಇಲ್ಲಿಯ ಸ್ಥಳೀಯ ಜನಗಳು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪದ್ಮಶ್ರೀ ಪ್ರಶಸ್ತಿ ಹರೇಕಾಲ ಹಾಜಬ್ಬ ಪಂಚಾಯತ್ ಜಂದಾಮತ್ತೆ ತಲೆಮುಪ್ಪ ಕಲ್ಯಾಣಿ ಪಂಚಾಯತ್ ಸದಸ್ಯರಾಯಿ ಅಬ್ದುಲ್ ಸತ್ತಾರ್ ಪೂವಕ್ಕು
ತಾಲೂಕ್ ಪಂಚಾಯತ್ ಪಿರಾಕ್ರೆ ಸದಸ್ಯ ಮುಸ್ತಫಾ ಮಲಾರ್, ಪಂಚಾಯತ್ ಪಿರಾಕ್ರೆ ತಲೆಮೂಪ ಅನಿತಾ ಡಿಸೋಜ, ನ್ಯೂಪಡ್ಪು ಸರ್ಕಾರಿ ಶಾಲೆರೆ ಬೆಲೆ ಮಾಸ್ಟರ್ ಲಕ್ಷ್ಮಣ ಹೂಗಾರ, ಪಲ್ಲಿರೆ ತಲೆಮೂಪ ಖಾಲಿದ್ ಇನ್ನಾರು, ಪಂಚಾಯತ್ ಪಿಡಿಒ ಕೇಶವ ಪೂಜಾರಿ ಬಿರ್ದರ್ಗ್ ಮರ್ಹಾಬ ಚಂತು. ದೇರ್ಲಕಟ್ಟೆ ಪಿನ್ನೆ ಕುತ್ತಾರು OMC ರಿಕ್ಷಾ ಚಾಲಕ ಪಿನ್ನೆ ದನಿಮಾರೆ ವರ್ಷത്തെ ಬೆಲಿಯ ಸಭೆ ನಡ್ನತ್ತು. ಈ ಸಭೆಯಲ್ಲಿ 3 ವರ್ಷಕ್ಕೆ ಪುದಿಯ ಪದಾಧಿಕಾರಿಮಾರೆ ನೇಮಕ ಆಯಿತು. ದೇರಳಕಟ್ಟೆ ಕುತ್ತಾರ್ OMC ರಿಕ್ಷಾ ಚಾಲಕ ಪಿನ್ನ ದನಿಮಾರೆ ಸಂಗತ್ತೆ ವರ್ಷತೆ ಬೆಲಿಯ ಸಭೆ ಕುತ್ತಾರ್ ರಾಜರಾಜೇಶ್ವರಿ ದೇವಸ್ಥಾನದ ಎದುರುಲ್ಲೇ ಮೆಟ್ರೋ ಗೆಸ್ಟ್ ಲೈನ್ ಕೂಡ ಬ್ಯಾಲಸ ನಡ್ನತ್ತು. ಈ ಸಭೆರೆ ಮೇಲ್ತೆನೆಲ್ ಹಿರಿಯ ಚಾಲಕಾಯಿ ಶರೀಫ್ ಯು ಬಾವ ಅಬ್ಬಾಸ್ ಪ್ರಕಾಶ್ ಪಿನ್ನೆ ವಿಲ್ಫ್ರೆಡ್ ಡಿಸೋಜ ಇಂಕ್ ಆಧಾರತೆ ಚಮ್ಮನ ನಡ್ನತ್ತು. ಇದೇ ನೇರத்துக்கு 2023 പുതിയ കമ്മിറ്റിയുടെ ರಚನೆ ಆಯಿತು. ತಲೆಮೂಪು ಆಯಿತು ಮೊಹಮ್ಮದ್ ಹನೀಫ್, ಜನ್ನಾಮತೆ ತಲೆಮೂಪು ಆಯಿತು ರಮೇಶ್ KP, ಕಾರ್ಯದರ್ಶಿ ಆಯಿತು ಭರತ್, ಖಜಾಂಜಿ ಆಯಿತು ಮುಹಮ್ಮದ್ ಶರೀಫ್, ಗೌರವ ತಲೆಮೂಪು ಆಯಿತು ಹಮ್ಜಾ ಪಿನ್ನೆ ಮೈಯದ್ದಿ ಇಂಕ್ ಜವಾಬ್ದಾರಿಕೆ ಕೊಡ್ತಾರೆ. ಜನ್ನಾಮತೆ ತಲೆಮೂಪಾಯಿ ರಮೇಶ್ KP ಸಭೆ ನಡಪಾಟಿ. ನಮ್ಮ ಪಾರ್ಕಿನ ರೂಲ್ಸ್ ಮತ್ತು ರೆಗ್ಯುಲೇಷನ್ ಬಗ್ಗೆ ಇನ್ನಿತರ ಬಗ್ಗೆ ವಿಚಾರ ಮಾಡಿ ಬರಲು ಖರ್ಚಾದಂಥ ಹಣ 1200 ರೂಪಾಯಿ ಖಾತೆಯಿಂದ ತೆಗೆಯಲಾಯಿತು. ಮೊದಲನೇದಾಗಿ ಅವತ್ತೊಂದು ತೀರ್ಮಾನ ತಗೊಂಡಿತ್ತು, ತಿಂಗಳಿಗೆ 50 ರೂಪಾಯಿ ಮೆಂಬರ್ಶಿಪ್ ಕಲೆಕ್ಷನ್ ಮಾಡುವಂತೆ. ಮಾರ್ಚ್ 17/3/2021 ಮೆಂಬರ್ಶಿಪ್ ಕಲೆಕ್ಷನ್ 2500 ರೂಪಾಯಿ ಖಾತೆಯಲ್ಲಿ ಜಮಾ ಮಾಡಲಾಯಿತು. ಟೋಟಲ್ ಅಮೌಂಟ್ 8140 ರೂಪಾಯಿ. ನಮ್ಮ ಖಾತೆಗೆ SP ಇನ್ಕಮ್ 1/4/2020 ಟು 31/3/21 ಬಡ್ಡಿಯನ್ನು 33 ರೂಪಾಯಿ ಹಾಕಿರುತ್ತಾರೆ. ഈ വാർത്ത ಬೇರೆ ವಾರ್ತೆ ಉಡೆಗ್ ಅಕೇರಿ ಆಯ್ತು ಇನ್ಶಾಅಲ್ಲಾ ಬಂಡೆ ವಾರ್ತೆ ಇದೇ നേരത്തെ നിങ്ങൾ മുന്നൽ ബണ്ട അത്തത്തോളം നോക്കിക്കൊണ്ടിരിക്കൂ. ഞങ്ങളെ നിങ്ങളെ പിർസത്തെ ചാനൽ പൊസക്കുറൽ.